ಮಂಗಳೂರಿನಲ್ಲಿರುವ ಜಿಲ್ಲಾಧಿಕಾರಿ ಬಂಗಲೆಯಲ್ಲಿ 2025ರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸಾಧಕರ ಸಮಾವೇಶ ನಡೆಯಿತು. ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆ ಮುಗಿಲನ್ ಅವರು, ಸಮಾಜದಲ್ಲಿ ಭವಿಷ್ಯದಲ್ಲಿ ನಮ್ಮಿಂದ ಎಷ್ಟು ಜನರಿಗೆ ಉಪಕಾರ ಆಗುತ್ತದೆ ಎನ್ನುವುದರ ಮೇಲೆ ನಮ್ಮ ಯಶಸ್ಸು ಅಡಗಿದೆ. ನಮ್ಮ ಮೇಲೆ ಮೊದಲು ನಮಗೆ ನಂಬಿಕೆ ಬೇಕು. ಪೋಷಕರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶವನ್ನ ನೀಡಬೇಕು. ಮಕ್ಕಳ ಸಾಧನೆಯಲ್ಲಿ ಪೋಷಕರ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದರು. So you are entering in a very important, very interesting phase of your life, very defining phase of your life. So I wish all happiness. I wish you all exciting, interesting journey na ಮಾಡ್ಕೋಬೇಕು. ನೀವೆಲ್ಲರೂ ಒಂದು ಸಣ್ಣ ವಿಚಾರ ಇನ್ನೊಂದು ಹೇಳ್ತೇನೆ. ನೀವೆಲ್ಲರೂ ಕೂಡ ಸಣ್ಣ ಇದರಿಂದನೇ ಓದುವಂಥ ಮಕ್ಕಳು ಅಂತ ಹೆಸರಾಗಿ ಬಂದಿರ್ತೀರಿ, ಹೌದಾ? ಚೆನ್ನಾಗಿ ಓದ್ತಾರೆ ಇವರು ಅಂತ ಇರ್ತೀರಿ. ಕೆಲವರು ಮೇಹನತಿಂದ ಮತ್ತು ಇದನ್ನು ಮತ್ತೆ ಇಂಪ್ರೂವ್ ಮಾಡ್ಕೊಂಡು ಬಂದಿರ್ತೀರಿ. ಸೊ ಯು ಶುಡ್ ನಾಟ್ ಗೆಟ್ ಸ್ಕೇರ್ಡ್ ಆರ್ ಪುಟ್ ಡೌನ್ ಬೈ ಚಾಲೆಂಜಸ್ ಆರ್ ಫೇಲಿಯರ್. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಅವರು ಮಾತನಾಡುತ್ತಾ, ನೀವು ಪರಿಶ್ರಮದಿಂದ ಉತ್ತಮ ಸ್ಥಾನವನ್ನು ಪಡೆದಿದ್ದೀರಿ. ಅದನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿಕೊಂಡು ಮುಂದಿನ ಅಧ್ಯಯನ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಸಾಧಕರಿಗೆ ಕಿವಿಮಾತು ಹೇಳಿ ಶುಭ ಹಾರೈಸಿದ್ರು. ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಒಂದು ರೀಚಿಂಗ್ ಟು ದ ಟಾಪ್ ಒಂದು ತುಂಬ ಶ್ರಮದ ಕೆಲಸ, ಎಷ್ಟು ಸುಲಭ ಇಲ್ಲ. ನೀವೆಲ್ಲ ಎಷ್ಟು ಜನರಿಗೆ ಮೀರಿ ಈ ಜಾಗಕ್ಕೆ ಬಂದಿದ್ದೀರಿ. ಸೊ ಅದು ನಿಜವಾಗ್ಲೂ ಶ್ಲಾಘನೀಯ. ಅಟ್ ದ ಸೇಮ್ ಟೈಮ್ ಅದಕ್ಕಿಂತ ಶ್ರಮದ ಕೆಲಸ ಮತ್ತು ಕಷ್ಟದ ಕೆಲಸ ಇಸ್ ಸ್ಟೇಯಿಂಗ್ ಆನ್ ದ ಟಾಪ್. ರೀಚಿಂಗ್ ಆನ್ ದ ಟಾಪ್ ಈಸ್ ಒನ್ ಡಿಫಿಕಲ್ಟ್ ಟಾಸ್ಕ್. ಅದಕ್ಕಿಂತ ಹೆಚ್ಚು ಕಷ್ಟದ ಕೆಲಸ ಸ್ಟೇಯಿಂಗ್ ಆನ್ ದ ಟಾಪ್. ಯಾಕೆಂದರೆ ಒಮ್ಮೆ ನೀವು ಟಾಪ್ ಮೇಲೆ ರೀಚ್ ಆದ್ರಿ, ಅದೇ ಜಾಗಕ್ಕೆ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡೋದು ಸುಲಭ ಇಲ್ಲ. ಸೊ ಅದಕ್ಕಾಗಿ ಈ ಜರ್ನಿ ಇದು ಎಂಡ್ ಇಲ್ಲ, ಇದು ಬಿಗಿನಿಂಗ್. ಆ್ಯಕ್ಚುಲಿ ಆ ಪ್ರಾಸೆಸ್ದು ಬಿಗಿನಿಂಗ್ SSL ಪ್ರಾರಂಭ ಆಗ್ತದೆ, PU ನಂತರ ಕಾಲೇಜ್ ಮತ್ತು ಎಂಡ್ಲೆಸ್ ಜರ್ನಿ ಇದು. ಬಟ್ ಆದರೆ ವಿ ಶುಡ್ ಎಂಜಾಯ್ ದ ಜರ್ನಿ. ಅಟ್ ದ ಸೇಮ್ ಟೈಮ್ ನಮ್ಮ ಹಾರ್ಡ್ ವರ್ಕಲ್ಲಿ ಯಾವತ್ತೂ ಕೊರತೆ ಆಗಬಾರ್ದು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಅವರು ಮಾತನಾಡುತ್ತಾ, ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಮತ್ತು ಪಿಯುಸಿಯಲ್ಲಿ 2ನೇ ಸ್ಥಾನ ಪಡೆಯಲು ಕಾರಣರಾದ ವಿದ್ಯಾರ್ಥಿ ಸಾಧಕರು, ಪೋಷಕರಿಗೆ ಜೊತೆಗೆ ಸಾಧಕರನ್ನ ಪ್ರೋತ್ಸಾಹಿಸುತ್ತಿರುವ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಾಧಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. The hard work that you have put, which has taken you this far, that hard work should keep on continuing after the results also. So ನಿಮಗೆ ಗೊತ್ತಿದೆ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರುವುದರಿಂದನೇ ಯು ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ಟು ಕಮ್ ಆ್ಯಂಡ್ ಸಿಟ್ ಹಿಯರ್. ಸೊ ಆ ಒಂದು ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಯಾವಾಗಲೂ ಸತತವಾಗಿ ನೀವು ಮಾಡಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ನಲ್ಲಿ ನಾನು ಹೇಳುವುದಾದರೆ, ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಡಿಪಾರ್ಟ್ಮೆಂಟ್ಸ್ ಪರ್ಫಾರ್ಮೆನ್ಸನ್ನು ನಾವು ಅಸೆಸ್ ಮಾಡುವಾಗ ಅದರಲ್ಲಿ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಲಿಟ್ರಸಿನಿಂದ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಮಾಡ್ತಾರೆ. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್, ಉಪ ಪೊಲೀಸ್ ಆಯುಕ್ತ ಸಿದ್ಧಾರ್ಥ್ ಗೋಯಲ್, ಡಿಎಫ್ಒ ಆಂಟನಿ ಮರಿಯಪ್ಪ ಮೊದಲಾದವರು ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಮಂಜುನಾಥ್, ಈಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.